ರಾಜ್ಯದಲ್ಲಿ ಬುಲ್ಡೇಜರ್ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆ ಚರ್ಚೆ ಮಾಡುತ್ತೇನೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದವರು, ಕೆಜಿಹಳ್ಳಿ, ಡೇಜಿಹಳ್ಳಿ ಘಟನೆ ಸೃಷ್ಟಿಕರ್ತರು ಕಾಂಗ್ರೆಸ್ನವರು, ಹೊಡೆದವರು, ಏಟು ತಿಂದವರು ಕಾಂಗ್ರೆಸ್ನವರು. ಈಗ ಹುಬ್ಬಳ್ಳಿ ಘಟನೆಯಾಗಿದೆ. ಮೊದಲು ಅಮಾಯಕರ ಬಂಧನ ಆಗುತ್ತಿದೆ ಎಂದು ರೋಷಾವೇಶ ತೋರಿದ್ದರು. ಈಗ ಕಾಂಗ್ರೆಸ್ನವರ ಬಂಧನ ಆಗುತ್ತಿದ್ದು ರೋಷಾವೇಶ ಇಳಿದಿದೆ. ಪಿಎಸ್ಐ ನೇಮಕಾತಿಯಲ್ಲೂ ಕಾಂಗ್ರೆಸ್ ಮುಖಂಡರ ಬಂಧನವಾಗಿದೆ ಎಂದು ತಿರುಗೇಟು ನೀಡಿದರು. ಹುಬ್ಬಳ್ಳಿ ದಾಂಧಲೆಕೋರರ ಜೊತೆ ವಿದೇಶಿಗರ ಜೊತೆ ನಂಟಿರಬಹುದು. ಹಿಜಾಬ್ ವಿಚಾರವು ಮೊದಲು ವಿದೇಶಿ ಚಾನೆಲ್ನಲ್ಲಿ ಪ್ರಸಾರ ಆಯಿತು. ಉತ್ತರ ಪ್ರದೇಶದ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಬುಲ್ಡೇಜರ್ ಪ್ರಯೋಗ ಜಾರಿಗೆ ಬರಬೇಕು. ಐಎಸ್ಐ ಸಂಪರ್ಕ, ಪಾಕ್ ಪರ ಜೈ ಅನ್ನುವವರಿದ್ದಾರೆ. ತುಂಬಾ ಜನ ಒಳ್ಳೆಯವರಿದ್ದಾರೆ. ದಂಧೆಕೋರರಿಗೆ ಮನೇನು ಸಿಗಬಾರದು, ಆ ತರ ಮಾಡಬೇಕು. ಬುಲ್ಡೇಜರ್ ಪ್ರಯೋಗದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡುತ್ತೇನೆ ಎಂದು ಹೇಳಿದರು.